ಇದ್ಯಾಕೆ ಮಾಡ್ತಿದ್ದೆ? ನೀವಲ್ಲ ಹೇಳಿದ್ದು ನಾವು ಮಾಡುದಿಲ್ಲ ಹೇಳಿದಲ್ಲ ಅವಾಗ ಮಾಡುದು ಅಂತ. ಇದೆಲ್ಲಿಂದ ಬಂದದ್ದು ಬೌಲ್? ನೀವೆಲ್ಲ ಆಗ ನಂಗೆ ಹೇಳಿದ್ದು ನಾವು ಇದು ಮತ್ತೆ ಇದು ಹಾಕ್ಬೇಕು ನಿಮ್ಗೆ. ಹಾಕಿ ಬೇಕಿದ್ದಲ್ಲ ನಿಮ್ಗೆ. ನೀವು ಅಷ್ಟು ಕರೆಕ್ಟ್ ಆಗಿ ಮಾಡುವವರಾದ್ರೆ ಇದರ ಅವಶ್ಯಕತೆ ಏನಿದೆ? ಯಾರಿಗೆ ಫೋನ್ ಕಟ್ ಮಾಡಪ್ಪ. ಅಷ್ಟು ಸಾಚಂತರ ಮಾತಾಡಿದ್ರಲ್ಲ, ನಾವ್ ಯಾವ್ದು ಮಾಡುದು ಮತ್ತೆ ಇದೆಲ್ಲ ಯಾಕೆ ಬೇಕು? ಎಲ್ಲ ಗಾಡಿಗೂ ಕೀ ತೆಗೆದುಕೊಂಡು ಎಲ್ಲ ನಮ್ಗೆ ಎಲ್ಲ ಗಾಡಿಗೂ ಕೀ ಬಾಡಿಗೆ ಆದ್ರೂ ಫುಡ್ ಲೈಸೆನ್ಸ್ ಇದೆಯಾ ಗಾಡಿಗೆ? ಏನಾಯ್ತು? ನಾನು ಸೀಸ್ ಮಾಡ್ತಾ ಇದ್ದೀನಿ, ನನಗಿದೆ ಅಥಾರಿಟಿ. ಬಾಡಿಗೆ ಆದ್ರೆ ನೀನು ಇಂಥದೆಲ್ಲ ಇಲ್ಲಿಗಲ್ ಮಾಡಕ್ಕಿದ್ಯಾ? ನಾನ್ ನೋಡಿದಲ್ಲ ಈಗ. ಇದನ್ನೇ ನೀವು ನೀವೇನ್ ತಿಂತೀರಾ ನಂಗೆ ಬೇಡ, ಉಂಡೋರಿಗೆ ತಿನ್ನಿಸ್ತೀರಲ್ಲ. 20 ವರ್ಷದಿಂದ 20 ವರ್ಷದಿಂದ ಇದೇ ಮಾಡೋದು ಗೊತ್ತಿದೆ. ಏನ್ ಮಾಡಿದಿಲ್ಲ 20 ವರ್ಷದಿಂದ. ಕ್ಯಾನ್ಸರ್ ಎಲ್ಲ ಇದಾಗಬೇಕಾ? ಹೌದು, ಜೀವನದಲ್ಲಿ ಒಂದ್ಸಲ ಮಾಡಿಯಪ್ಪ, 10 ಸಲ ಮಾಡಿ, ಅದು ಎಷ್ಟು ಜನದಕ್ಕೆ ಇದಾಗ್ತದೆ ನಿಮ್ಗೆ ಗೊತ್ತಿದೆ. ತಪ್ಪ ಅಂತ ನಮ್ಗೆ ಕತೆ ಹೇಳ್ತೀರಾ? ಲೈನ್ ಸಿಟಿಗೆ ಹೋಗ್ತದೆ. ಅಲ್ಲಪ್ಪ, ಯಾವ್ದಿಲ್ಲದಿದ್ರೆ ಬಾಟಲ್ ಮತ್ತೆ ಇದೆ ಆಗ್ತಿತ್ತಲ್ಲಿ. ಇಲ್ಲ ಅಂತ ಹೇಳಿದ್ರೆ ಹೇಗಿದೆ? ನಾವು ಸ್ಯಾಂಪಲ್ ಹಾಕಿ ಕಳಿಸ್ತೇವೆ. ಬಾಟಲ್ಸ್ ಹಾಕಿತ್ತು. ಇಲ್ಲಿ ನೀವು ಮಾಡಿದ್ರೆ ವಯಸ್ಸು ಬಾಟಲ್ ಕತೆ ಹೇಳ್ತೀರಾ? ಅಷ್ಟೊಂದು ನಿಮ್ಗೆ ಮನಸ್ಸಲ್ಲಿ ಎಂಬುದೆಲ್ಲ ಅಂತ ಹೇಳಿದ್ರೆ ಇದು ಯಾವ್ದನ್ನೇ ಅಂತ ಲೋಡ್ ಮಾಡಿ ಎಲ್ಲಿಗೂ ರೂಟಿಗೆ ಕಳಿಸ್ಲಿಕ್ಕಿಲ್ಲ. ಎಲ್ಲ ಸೀಸ್ ಆಗಿದೆ. ಇಲ್ಲೇ ಇನ್ನು ನಾವು ಹೇಳೋರಿಗೆ ಏನು ಮೂವ್ಮೆಂಟ್ ಮಾಡ್ಬೇಡಿ. ನಿಮ್ಮ ಹತ್ರ ಫುಡ್ ಲೈಸೆನ್ಸ್ ಎಲ್ಲ ಎಲ್ಲಿದೆ? ಲೈಸೆನ್ಸ್ ಟ್ರೇಡ್ ಲೈಸೆನ್ಸ್ ಎಲ್ಲಿದೆ? ಲೈಸೆನ್ಸ್ ಇಲ್ಲದೆ ಹೆಂಗೆ ವ್ಯಾಪಾರ ಮಾಡ್ತೀರಾ? ಲೈಸೆನ್ಸ್ ಮಾಡಿಸಿದ್ದೆ, ರಿನೋವಲ್ ಮಾಡಿದ್ದೆ. ಎಲ್ಲಿದೆ? ತೋರಿಸಿ. ರೆಸಿಪ್ಟ್ ಇದೆ ಮೇಡಮ್, ಬೇರೆ ಎಂತದೂ ಇಲ್ಲ. ಯಾವುದು? ತೋರಿಸಿ. ನಿಮ್ದು ಏನ್ ಲೈಸೆನ್ಸ್ ಇದೆ ತೋರಿಸಿ. ತಪ್ಪು ಮಾಡಿದೀರ ಅಂತ ಹೇಳ್ತಿದಾಗ ನಿಮ್ಮ ಮನಸ್ಸಾಕ್ಷಿ ಹೋಗ್ತದ? ಇವತ್ ಮಾತ್ರ ಮಾಡಿದ್ ಹೇಳುದು, ಇಲ್ಲದ್ರೆ ಮಾಡ್ತಾ ಇರ್ಲಿಲ್ಲ ಅಂತ. ಸಡನ್ ಆಗಿ ಇವತ್ ನಾವು ಬರುವಾಗ ನೀವು ಕೆಮಿಕಲ್ಸ್ ಹಾಕಿದ್ರಿ. ಯಾವ್ದು ಒಂದು ಕಾಯಿ ಕೆಮಿಕಲ್ಸ್ ಮತ್ತೆ ಅಲ್ಲಿ ಅದಕ್ಕೆ ಇಟ್ಟಿದ್ರ? ಕಾಯಿ ಸ್ಟಾಕ್, ಕಾಯಿ ಅಲ್ಲಿ ಸ್ಟಾಕ್ ಇಟ್ಟಿದ್ದೀರಾ? ಅದು ಮಣ್ಣು ಎಲ್ಲ ಚೆಂಡಿ ಆಗಿದ್ದಾರೆ, ನೆಲ ಎಲ್ಲ ಚೆಂಡಾಗಿದೆ. ಕಾಯಿ ಸ್ಟಾಕ್ ಇಟ್ಟಿದ್ರೆ ಪರೀಕ್ಷೆ ಮಾಡಿ ಒಂದು ಇಲ್ಲ, ನಾವು ಸ್ಯಾಂಪಲ್ ತಗೊಳ್ತೇವೆ. ನೀವೇ ಹೋಗ್ತದೆ. ಇದ್ರಲ್ಲಿ ಯಾವ್ದು ಒಂದು ಕಾಯಿಗೆ ಸ್ಯಾಂಪಲ್ ತಗೊಂಡು ಒಂದು ಕಾಯಿ ಮಾಡುದು ಅಂತ. ಇದೆಲ್ಲಿಂದ ಬಂದದ್ದು ಬೌಲ್? ನೀವೆಲ್ಲ ಆಗ ನಂಗೆ ಹೇಳಿದ್ದು ನಾವು ಇದು ಮತ್ತೆ ಇದು ಹಾಕ್ಬೇಕು ನಿಮ್ಗೆ. ಹಾಕಿ ಬೇಕಿದ್ದಲ್ಲ ನಿಮ್ಗೆ. ನೀವು ಅಷ್ಟು ಕರೆಕ್ಟ್ ಆಗಿ ಮಾಡುವವರಾದ್ರೆ ಇದರ ಅವಶ್ಯಕತೆ ಏನಿದೆ? ಯಾರಿಗೆ ಫೋನ್ ಕಟ್ ಮಾಡಪ್ಪ. ಅಷ್ಟು ಸಾಚಂತರ ಮಾತಾಡಿದ್ರಲ್ಲ, ನಾವ್ ಯಾವ್ದು ಮಾಡುದು ಮತ್ತೆ ಇದೆಲ್ಲ ಯಾಕೆ ಬೇಕು?